ನೀವು ದಯವಿಟ್ಟು ಮಾತಾಡ್ಬೇಡಿ, ಯಾಕಂದ್ರೆ ಬಿಡಿ, ಯಾಕಂದ್ರೆ ಅವ್ರು ಮಾಡಿದ ರಸ್ತೆಯನ್ನೇ ಮಾಡ್ಲಿಕ್ಕೆ ಯಾವುದಿಲ್ಲ. ಹೋದಾರು ಮೀಟರ್ಗೆ ನನ್ನ ಅನುದಾನ ಮಾಡುವ ಅಂತ ಹೇಳಿ ಅದನ್ನೇ ಕೇರ್ ಮಾಡಿ ಸಿಂಪಲ್ ವಿಷಯವನ್ನೇ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಜಾಸ್ತಿ ಬೇಕಿದ್ರು ಅವರು ಮಾಡಿ ಖುಷಿ, ನನಗೆ ಖುಷಿ. ಅವರ ಇಲ್ಲಿಂದ ಈಗ ಅವರು 36 ಮೀಟರ್ ನಾವು ನೋಡಿ ಸರ್, ನಾವು ಎಂತ ದೊಡ್ಡ ವಿಷಯವನ್ನು ಸಣ್ಣದು ಮಾಡಿ ನೋಡ್ಬೇಕು. ಇವರು ಮಾಡಿದ ರಸ್ತೆಯನ್ನೇ ಮಾಡ್ಲಿಕ್ಕೆ ಹೇಳುದು, ಹೌದಲ್ವಾ? ಮಿಡ್ಲಲ್ಲಿ 36 ಮೀಟರ್ ಅದು ನಾನು ನೋಡ್ಬೇಕು. ಆದ್ರೆ ಅಲ್ಲಿ ಅಷ್ಟು ಮುನ್ನೆ ಅಷ್ಟು ಮಾಧ್ಯಮ ಅಷ್ಟು ಜನ ಸೇರಿ ಅಷ್ಟು ಎಲ್ಲ ಗೊಂದಲ ಬೇಕಿತ್ತ ನಾನು ಕೇಳು. ಈಗ ಇನ್ನೊಮ್ಮೆ ಬರುದಿಲ್ಲ ಮಾಧ್ಯಮದಲ್ಲಿ ಕೊಂಡೋಗುದಿಲ್ಲ. ಆ ರಸ್ತೆಗೆ ಇಡ್ತೇನೆ, ಅದು ಕೂಡ ಬೇಡವಾ? ಬೇಡ, ಬೇರೆ ಕಡೆಗೆ ಇಡುವ. ಬೇಡ, ಸ್ವಲ್ಪ ಯಾರಾದ್ರೂ ನೋಡಿ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಈ ಮಾಧ್ಯಮದಲ್ಲಿ ಕೆಲವರು ಫೋನ್ ಮಾಡಿ ಕೇಳಿದ್ರು, ಎಂತ ವಿಷಯ, ಏನು ಜೋರು ಅಂತ, ಏನು ಹೇಳುದು ಹೇಳಿ? ಬೇಗ ಇದೆಯಲ್ಲ ನಮಗೆ. ಅಷ್ಟು ಗೊಂದಲ ಬೇಕಿತ್ತ ಅಂತ, ಅಷ್ಟು ಜೋರು ಬೇಕಿತ್ತ ಅಂತ ನಾನು ಕೇಳುದು. ಸರ್, ನೀವು ಬೇರೆ ವಿಷಯ ಮಾತಾಡಿ. ಬೇರೆ ವಾರ್ಡಿಗೆ